ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಷಣಗಣನೆ ಆರಂಭವಾಗಿದೆ. ನಿನ್ನೆಯೇ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಬಿದ್ದಿದ್ದು, ಇಂದು ಮನೆ ಮನೆಗೆ ಭೇಟಿ ನೀಡಿ ಬಿರುಸಿನ ಮತಯಾಚನೆ ನಡೆಯುತ್ತಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿವೆ. ಪ್ರತಿ ಮತಗಟ್ಟೆಗೂ 2 ಆರಕ್ಷಕ ಅಧಿಕಾರಿಗಳ ನಿಯೋಜನೆ ಮಾಡಲಾಗಿದೆ. ವಿಕಲಚೇತನ ಮತದಾರರಿಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ವಿಶೇಷ ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,04,598 ಮತದಾರರು ಇದ್ದಾರೆ. ಈ ಪೈಕಿ 1,02,086 ಪುರುಷರು, 1,02,495 ಮಹಿಳಾ ಮತದಾರರು ಹಾಗೂ ಇತರ 17 ಮಂದಿ ಮತದಾರರಿದ್ದಾರೆ. ಮೇ 10ರಂದು ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಲಿದ್ದು 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಮತದಾನ ನಡೆಯುವ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣಾ ಆಯೋಗ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ. ಸೂಕ್ಷ್ಮ, ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹಾಲ್ ಸಿದ್ದಪ್ಪ ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಬ್ಯಾಲೆಟ್ ಪೇಪರ್ 12 ಗಂಟೆ ಒಳಗಾಗಿ ಮತದಾನ ಪತ್ರವನ್ನು ಮಾಡಬಹುದಾಗಿದೆ. 12 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಇಲ್ಲ. ಒಂದು ಮಾಡ್ತಾರೆ, ಸೀಲ್ ಮಾಡ್ತಾರೆ. ರಿಸರ್ವ್ನಾಗಿರೋರು ಮತ್ತೆ ಈಗಾಗಲೇ ಪೊಲೀಸ್ ಮತಪತ್ರ ಈ ತಾಲೂಕಿನವರಿಗೆ ಬಂದಿದೆ. ಮತ್ತೊಂದು ಸಾರಿ ಈ ತಾಲೂಕಿನ ಮತಗಟ್ಟೆ ಅಧಿಕಾರಿಗಳಿಗೆ ಇಲ್ಲೇ ಅಂಚೆ ಮತದಾನ ಮಾಡುವಂತ ಅವಕಾಶ ಮಾಡಿಕೊಟ್ಟಿದೆ. ಮನೆಗೆ ಹೋಗುವಂತಿಲ್ಲ. ಅಟೆಂಡೆನ್ಸ್ ಕಂಪಲ್ಸರಿ ಇದೆ. ಎಲ್ಲರ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ತಾರೆ. ನಮ್ಗಾಗ್ಲೇ ಈಗಾಗಲೇ ಗೊತ್ತಾಗಿದೆ, ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಅವರು. ದಯಮಾಡಿ ನಾವು ರಿಸರ್ವ್ ಅಂತ ಹೇಳಿ ದಯಮಾಡಿ ಮನೆಗೆ ಹೋಗುವಂತಿಲ್ಲ.